ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪದ್ಯ 8 ಶ್ರಾವಣ ಬಂತು ಕಾಡಿಗೆ. ಬರೆದವರು ದ.ರಾ. ಬೇಂದ್ರೆಯವರು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಕಡಲಿಗೆ, ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾನ ಮಟ್ಟಕ್ಕ, ಏರ್ಯಾವ ಮುಗಿಲು, ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಬಂತು ಹೊಳಿಗಳಿಗೆ, ಅದೇ ಶುಭಗಳಿಗೆ, ಹೊಳಿಗ ಮತ್ತು ಮಳೆಗೆ ಆದ್ಯಾದ ಲಗ್ನ, ಅದರಾಗ ಭೂಮಿ ಮಗ್ನ. ಶ್ರಾವಣ ಬಂತು ಊರಿಗೆ, ಕೇರಿ ಕೇರಿಗೆ, ಹೊಳೆದ ಜಾರಿಗೆ, ಜೋಕಾಲಿ ಏರಿ, ಅಡರ್ಯಾವ ಮರಕ್ಕೆ ಹಾರಿ. ಶ್ರಾವಣ ಬಂತು ಮನಿ ಮನಿಗೆ, ಕೂಡಿದ ನಿಧನಿಗೆ, ಮನದ ನನಿಕೊನಿಗೆ, ಒಡೆದಾವ ಹಾಡು, ರಸವುಕ್ಕುತಾವ ನೋಡು. ಶ್ರಾವಣ ಬಂತು. ಕವಿ ಶ್ರಾವಣ ಕಡಲಿಗೆ ಬಂದ ಬಗೆಯನ್ನು ವಿವರಿಸುತ್ತಾ 10 ಶಿರದ 20 ಕರದ 20 ಕಣ್ಣಿನ ಭೀಕರ ಆಕಾರದ ರಾವಣ ಕುಣಿದ ಹಾಗೆ ಭೈರವನ ರೂಪ ತಾಳಿ ಕಡಲಿಗೆ ಶ್ರಾವಣ ಬಂತು ಎನ್ನುತ್ತಾರೆ. ಮುಂದೆ ಘಟ್ಟಕ್ಕೆ ಶ್ರಾವಣ ಬರುವ ಭಾಗವನ್ನ ಹೇಳುತ್ತಾ ರಾಜ್ಯ ಪಟ್ಟಕ್ಕೆ ಬಂದ ಹಾಗೆ ಸರ್ವಾಲಂಕಾರ ಭೂಷಿತನಾಗಿ, ಬಾನ ಮಟ್ಟಕ್ಕೆ ಮೋಡಗಳು ಏರಿ, ಹಗಲು ಹೊತ್ತಿನಲ್ಲಿಯೇ ಸೂರ್ಯ ಕಾಣದ ರೀತಿಯಲ್ಲಿ ಶ್ರಾವಣ ಬರುತ್ತದೆ ಎನ್ನುತ್ತಾರೆ. ಆಮೇಲೆ ಹೊಳೆಗಳಿಗೆ ಶ್ರಾವಣ ಹೇಗೆ ಬರುತ್ತದೆ ಅನ್ನೋದನ್ನು ಹೇಳುತ್ತಾ ಅದೇ ಶುಭಗಳಿಗೆ ಎನ್ನುತ್ತಾರೆ. ಹೊಳೆಗೆ ಮತ್ತು ಮಳೆಗೆ ಬಹುಶಃ ಮಕ್ಕಳೇ ಮುಂದಿನ ಭಾಗವನ್ನ ನಾನು ಮುಂದೆ ಮಾಡ್ತೇನೆ.